ಇನ್ನು ಎಲ್ಲ ಕಡೆ ಹೋರಾಟಗಳು ನಡೀತಾ ಇದೆ. ಸೋಂಕು ಹರಡದಂತೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಈ ನಡುವೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಉಗುಳುವಂತಹ ವಿಚಾರ ಕೊರೋನಾ ಸಂದರ್ಭದಲ್ಲಿ ದುಬಾರಿಯಾಗಿ ಪರಿಣಮಿಸುವಂತಹ ಸಾಧ್ಯತೆಗಳು ಕೂಡ ಅಧಿಕ ಆಗಿದೆ. ಈ ನಿಟ್ಟಿನಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಸಂದರ್ಭದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ವಿಭಿನ್ನ ಚಿಂತನೆಯೊಂದನ್ನು ಮಾಡಿದೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಉಗುಳುವುದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಮಗೋಸ್ಕರ ಉಗುಳಬೇಡಿ ಎನ್ನುವಂತಹ ಒಂದು ವಿಶೇಷ ಪೋಸ್ಟರ್ ಅನ್ನು ರೂಪಿಸಿದ್ದು, ಅದರ ಬಿಡುಗಡೆಯ ಕಾರ್ಯಕ್ರಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರೊಬೇಷನರಿ IAS ಅಧಿಕಾರಿ ರಾಹುಲ್ ಶಿಂಧೆ ಅವರ ಸಮ್ಮುಖದಲ್ಲಿ ಅಪರ ಜಿಲ್ಲಾಧಿಕಾರಿ MJ ರೂಪಾ ಅವರು ಪೋಸ್ಟರ್ ಮತ್ತು ಸ್ಟಿಕ್ಕರ್ಗಳನ್ನು ಬಿಡುಗಡೆಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ CA ಶಾಂತಾರಾಮ ಶೆಟ್ಟಿ ಅವರು ಈ ವಿನೂತನ ಪರಿಕಲ್ಪನೆಯ ಹಿಂದಿನ ಆಶಯ ಏನು ಅನ್ನುವಂಥದ್ದನ್ನ ವಿವರಿಸಿದರು. ಬಹುಶಃ ನಮ್ಮ ಈ ಸ್ಪಿಟ್ಟಿಂಗ್ ನಿಮ್ಗೆ ಗೊತ್ತಿದ್ದ ಹಾಗೆ ಬೇರೆ ಬೇರೆ ಕಾರ್ಪೊರೇಷನ್ಗಳಲ್ಲಿ ಬೇರೆ ದೇಶದ ಬೇರೆ ಮೂಲೆಯಲ್ಲಿ ಅದು ಫನಿಷಬಲ್ ಅಂತ ಹೇಳುವಂಥದ್ದು ಇದೆ. ಆದರೂ ಸಹ ಬಹುಶಃ ನಮ್ಗೆ ಗೊತ್ತಿಲ್ಲದ ಹಾಗೆ ತುಂಬ ಜನ ಉಗುಳುವುದನ್ನು ನಾವು ಇಲ್ಲಿ ನೋಡಿದ್ದೇವೆ. ಆ ಉಗುಳುವಿಕೆಯನ್ನು ಬಹುಶಃ ಒಬ್ಬರು ಉಗುಳುವಾಗ ಇನ್ನೊಬ್ಬರಿಗೆ ಹೇಳಿ ಕಂಟ್ರೋಲ್ ಮಾಡುವ ರೀತಿಯಲ್ಲಿ ಇಲ್ಲ ಈ ಡೆಮೋಕ್ರಸಿ. ಹಾಗಾಗಿ ಈ ಸ್ಟಿಕ್ಕರಲ್ಲಿ ಇವತ್ತು ರಿಲೀಸ್ ಮಾಡಿ ನಮ್ಮ ಆಟೋ ಯೂನಿಯನ್ ಅವರು ಬಂದಿದ್ದಾರೆ. ಬಹುಶಃ ನಮ್ಮ ಬಸ್ಸಿನವರಿಗೂ ಸಹ ನಾವು ಕರೀತೇವೆ. ಸ್ಟಿಕ್ಕರನ್ನು ಹಾಕಿ ಉಗುಳುವುದನ್ನು ನಿಲ್ಲಿಸಬೇಕಂತ ಹೇಳೋ ಉದ್ದೇಶದಲ್ಲಿ ನಾವು ಇದನ್ನು ಒಂದು ಆಯಾಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು. ಇನ್ನು ಮುಂದೆ ಇದೊಂದು ದೊಡ್ಡ ಪರಿಣಾಮಕಾರವಾಗಿ ಬಹುಶಃ ಸ್ವಚ್ಛ ಭಾರತದ ಒಂದು ಎಕ್ಸ್ಟೆಂಡೆಡ್, ಇನ್ನು ನಾವು ಸ್ವಚ್ಛ ಇರಬೇಕು, ಬೇರೆಯವರ ಮಟ್ಟದಲ್ಲಿ ಇರಬೇಕಂತ ಹೇಳೋ ಒಂದು ಆಯಾಮದಲ್ಲಿ ಈ ಒಂದು ರೆಡ್ ಕ್ರಾಸ್ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಬಹುಶಃ ನಿಮ್ಮ ಜಿಲ್ಲಾಡಳಿತದ ಸಹಕಾರ ನಮ್ಗೆ ಖಂಡಿತ ಇದೆ. ಇನ್ನು ಮುಂದಿನ ದಿನದಲ್ಲಿ ಬೇರೆ ರೀತಿಯಲ್ಲಿ ನಾವು ಈ ರೀತಿಯ ಒಂದು ಸ್ವಚ್ಛತೆ, ಬಹುಶಃ ನಮ್ಮ ಸಾಮಾಜಿಕ ಅಂತರ ಹಾಗೂ ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಾವು ನಮ್ಮ ನೆರೆಮನೆಯವರನ್ನು ಚಂದವಾಗಿ ಇಡಬೇಕಂತ ಹೇಳುವ ಒಂದು ಕಾನ್ಸೆಪ್ಟಲ್ಲಿ ಅವರಿಗೆ ಒಂದು ಕಾರ್ಯಕ್ರಮ ಮಾಡಿ, ಬಹುಶಃ ಇನ್ನು ಮುಂದಿನ ದಿನದಲ್ಲಿ ನಿಮ್ಮ ಸಹಕಾರ ಬೇಕಂತ ಹೇಳ್ತಾ ನಾವು ರೆಡ್ ಕ್ರಾಸ್ ಜಿಲ್ಲಾಡಳಿತದೊಂದಿಗೆ ಇದ್ದೇವೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಿದೆ. ಇನ್ನು ಇದೇ ವೇಳೆ ಮಾತನಾಡಿದ ಪಣಂಬೂರು ಬೀಚ್ ಅಭಿವೃದ್ಧಿ ಸಮಿತಿಯ CEO ಯತೀಶ್ ಬೈಕಂಪಾಡಿ ಅವರು ಸಾರ್ವಜನಿಕ ಪ್ರದೇಶಗಳಲ್ಲಿ ಉಗುಳುವಿಕೆಯ ನಿಷೇಧ ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು, ನಿರಂತರವಾಗಿ ಜಾಗೃತಿ ಮೂಡಿಸುವಂತಹ ಕೆಲಸಗಳು ನಿರಂತರವಾಗಿ ನಡೆಯಬೇಕು ಅಂತ ಆಶಿಸಿದರು. ಈಗ ಅಗತ್ಯ ಇರೋದು ಉಗುಳುವಿಕೆ, ಈ ಗುಡ್ಕಾ ತಿಂದು ಟೊಬ್ಯಾಕೊ ತಿಂದು ಉಗುಳೋದನ್ನು ನಾವು ಸಿಗರೇಟನ್ನ ಹೇಗೆ ಜನ ಸೇದವನ್ನು ನಿಲ್ಲಿಸ್ತಾರೋ ಅದೇ ರೀತಿ ಒಂದು ನಿಲ್ಲಿಸೋ ತನಕ ನಮ್ಮ ಒಂದು ಕ್ಯಾಂಪೇನ್ ಅಗತ್ಯ ಇದೆ. ಸರ್ಕಾರದ ಒಂದು ಸಪೋರ್ಟ್ ಒಂದು ನಮ್ಮ ಈ ಜಿಲ್ಲಾಡಳಿತದಿಂದ ಪೊಲೀಸವ್ರಿಗೊಂದು ಮಾಹಿತಿ ಕೊಟ್ಟರು. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಫಸ್ಟ್ ನಾವು ಈ ಜರ್ದಾ ಮತ್ತು ಟೊಬ್ಯಾಕೊ ತಿನ್ನೋದನ್ನು ನಿಲ್ಲಿಸೋದಕ್ಕೆ ಒಂದು ಆದೇಶ ಇರ್ಬೋದು. ಇನ್ನೊಮ್ಮೆ ಅದನ್ನು ರಿಮೈಂಡ್ ಮಾಡುವಂಥ ಒಂದು ಆದೇಶ ಆ್ಯಕ್ಟ್ ಇದೆ. ಬಟ್ ಈಗ ಒಂದು ಪೊಲೀಸ್ ಸ್ಟೇಷನ್ ನಾನು ತುಂಬ ಜಾಸ್ತಿ ಇರೋದು ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳು ಕೆಲವು ಇದನ್ನು ಕಂಟಿನ್ಯೂಸ್ ಆಗಿ ತಿಂತಾ ಇದ್ದಾರೆ. ಅದು ಹೇಳೋದು ಯಾರು, ಬೇಕೇ ಗಂಟೆಗಟ್ಟವ್ರು ಯಾರು ಅಂತ. ಸೊ ಆ ಮೇಲಿನ ಅಧಿಕಾರಿಗಳಿಂದಲೇ ಇದರ ಬಗ್ಗೆ ಒಂದು ಮಾಹಿತಿ ಬರಬೇಕು. ಮತ್ತು ಆ ಕೇಸ್ಗಳನ್ನು ಹಾಕೋದು. ಈಗ ನಾವು ಪ್ರತಿ ದಿವಸ ಈ ಟ್ರಾಫಿಕ್ ವೈಲೇಷನ್ ಅದಕ್ಕೆ ಕೇಸ್ಗಳಿದೆ. ಬಟ್ ಇದಕ್ಕೆ ಕೇಸ್ಗಳು ಹಾಕಿದ ನಿದರ್ಶನಗಳಿಲ್ಲ. ಅದು ಶುರುವಾಗಬೇಕಾಗಿದೆ ಈ ಒಂದು ಸಂದರ್ಭ. ಯಾಕಂದರೆ ಇದು ರೋಗ ಹರಡೋದು ನಮ್ಮ ಬಾಯಿಂದ ಬಂದ ಒಂದು ಡ್ರಾಪ್ಲೆಟ್ಸಿಂದಲೇ. ಸೊ ಉಗುಳೋದಂದರೆ ಅಲ್ಲಿ ಚಿಕ್ಕ ಡ್ರಾಪ್ಸ್ ಅಲ್ಲ, ಒಂದಷ್ಟು ಉಗುಳ್ತಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಡೇಂಜರಸ್ ಫಾರ್ ಸ್ಪ್ರೆಡಿಂಗ್ ಆಫ್ ವೈರಸ್. ಅದಕ್ಕೆ ಇದನ್ನು ಒಂದು ದೊಡ್ಡ ಕ್ಯಾಂಪೇನ್ ಆಗಿ ಈ ಬಸ್ಗಳಲ್ಲಿ ಮತ್ತು ಎಲ್ಲರದ್ದು ಸಹಕಾರದೊಂದಿಗೆ ಮತ್ತೊಂದು ಚಿಕ್ಕ ಶಾರ್ಟ್ ಫಿಲ್ಮ್ಗಳನ್ನು ಒಂದು ಮಾಡಲಿಕ್ಕಿದ್ದೇವೆ. ಅದು ಈ ದಿವಸ, ಯಾಕಂದರೆ ನಾವು ವರ್ಲ್ಡ್ ಟೊಬ್ಯಾಕೊ ಡೇ ಒಂದೇ ದಿವಸದಲ್ಲಿ ಮಾಡಿ ಮುಗಿಸೋದಲ್ಲ, ಇದೊಂದು ನಿರಂತರ ಕ್ಯಾಂಪೇನ್ ಆಗಬೇಕು ಅಂತ ಒಂದು ಉದ್ದೇಶದಿಂದ ದಿಸ್ ವಿಲ್ ಬಿ ಫಾಲೋಡ್ ವಿತ್ ಅ ಸ್ಮಾಲ್ ವಿಡಿಯೋಸ್. ಲೈಕ್ ಫೇಮಸ್ ಆ್ಯಕ್ಟರ್ಗಳು ಇದರಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಚಿಕ್ಕದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ಕ್ಯಾಂಪೇನ್ ತರ. ಬಟ್ ಇಟ್ ಶುಡ್ ಬಿ ಪವರ್ಡ್ ವಿತ್ ಈ ಕೇಸಸ್. ಇದನ್ನು ಹೇಗಾದರೂ ನಮ್ಮ ಒಂದು ಜಿಲ್ಲಾಡಳಿತದಿಂದ ಒಂದು ಸಭೆ ಮಾಡಿ ಅಥವಾ ಸೆನ್ಸಿಟೈಸ್ ಮಾಡೋ ಅಗತ್ಯ ಇದೆ ಅಂತ ಹೇಳಿ ನಾವು ಈ ಡಿಸೈನನ್ನು ಇದು ಒಂದು ಕ್ಯಾಂಪೇನ್ ಮಕ್ಕಳು ನಮಗೋಸ್ಕರ ಉಗುಳ್ಬೇಡಿ ಅನ್ನೋ ಒಂದು ಮೆಸೇಜ್ ಕೊಡೋ ಹಾಗೆ ಮಾಡಿದ್ದೀವಿ. ಈ ಆಫೀಸ್ಗಳಲ್ಲಿ ಪೋಸ್ಟ್ಗಳನ್ನ ಇನ್ನಷ್ಟು ನಾವು ಕೊಡ್ಬೋದು, ಒಂದು ಹಚ್ಚೋ ರೀತಿ. ಮತ್ತು
ಸ್ಟಿಕ್ಕರ್ಗಳನ್ನು ಬಸ್ಸಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟಲ್ಲಿ ಪ್ರತಿಯೊಂದು ಬಸ್ಸಲ್ಲೂ ನಾವು ವಾಲಂಟಿಯರ್ಸ್ ಹಾಕ್ಕೊಂಡು ಬಸ್ ಶುರು ಆಗೋಕ್ಕಿಂತ ಮುಂಚೆನೇ ಅವ್ರನ್ನ ತಯಾರು ಮಾಡೋದು ಕೆಲಸ ಮಾಡ್ತೀವಿ. ಇನ್ನು ಇದ್ದ ಸಂದರ್ಭದಲ್ಲಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಸಕ್ರಿಯವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದೆ. ಜಿಲ್ಲಾಡಳಿತದ ಪ್ರತಿಯೊಂದು ಚಟುವಟಿಕೆಗಳ ಜೊತೆಗೂ ಕೂಡ ಕೈ ಜೋಡಿಸ್ತಾ ಇದೆ. ಕೊರೋನಾ ಸಮಯದಲ್ಲಿ ಉಗುಳುವಂತಹ ವಿಚಾರ ದುಬಾರಿಯಾಗಿ ಪರಿಣಮಿಸುತ್ತೆ. ಈ ನಿಟ್ಟಿನಲ್ಲಿ ಇಂತಹ ಒಂದು ಪರಿಕಲ್ಪನೆ ಉತ್ತಮವಾದುದು ಅಂತ ಹೇಳಿದರು. ಇನ್ನು ಜಿಲ್ಲಾಡಳಿತಕ್ಕೆ ಒಳಪಡುವಂತಹ ಎಲ್ಲ ಕಚೇರಿಗಳಲ್ಲಿ ಉಗುಳುವಿಕೆಯನ್ನು ನಿಷೇಧ ಮಾಡುವ ಬಗ್ಗೆ ಸುತ್ತೋಲೆಯನ್ನು ಕಳಿಸಲಾಗುತ್ತೆ. ಉಗುಳುವಿಕೆಗೆ ದಂಡ ವಿಧಿಸುವ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ ಅಂತ ಹೇಳಿದರು. ಈಗ ಸದ್ಯಕ್ಕೆ ಈ ಕರೋನಾ ತುಂಬ ಬಹಳ ಪ್ರಮುಖವಾದಂತಹ ಘಟ್ಟದಲ್ಲಿರುವಂತಹ ಸಮಯದಲ್ಲಿ ಉಗುಳುವಂತಹ ಒಂದು ಏನು ಅಂಶ ಇದೆಯಲ್ಲ, ದಟ್ ಥಾಟ್ ಈಸ್ ವೆರಿ ವೆರಿ ಗುಡ್. ಸೊ ಇದು ತಾವು ಹೇಳ್ದ ಹಾಗೇ ಈ ಮಕ್ಕಳನ್ನು ಒಂದು ಪಾಯಿಂಟ್ ಔಟ್ ಮಾಡಿ ನಮಗೋಸ್ಕರ ಉಗುಳಬೇಡಿ ಅಂತ ಹೇಳ್ತಿರೋದು ಅಷ್ಟೇ ಬಹಳ ಒಳ್ಳೆ ಥಾಟ್ ಇದೆ ಇದು. ತಾವು ಹೇಳ್ದಂಗೆ ಈ ಮೊದಲನೇದಾಗಿ ಜಿಲ್ಲಾಡಳಿತದಿಂದ ಎಲ್ಲ ಕಚೇರಿಗಳಲ್ಲಿ, ಜಿಲ್ಲಾಡಳಿತಕ್ಕೆ ಒಳಪಡುವಂತಹ ಎಲ್ಲ ಕಚೇರಿಗಳಲ್ಲಿ ಈ ಉಗುಳುವಿಕೆಯನ್ನು ನಿಷೇಧ ಮಾಡೋದ್ರ ಬಗ್ಗೆ ನಾವು ಸರ್ಕ್ಯುಲರನ್ನು ಕಳಿಸ್ತೇವೆ. ಹಾಗೆ ತಾವು ಹೇಳಿದಂಗೆ ಯಾವ ಡಿಪಾರ್ಟ್ಮೆಂಟ್ಸಲ್ಲಿ ಹೆಚ್ಚು ಇದರ ಒಂದು ಕಂಡು ಬರ್ತಾ ಇದೆ ಅದರ ಬಗೆಗೆ ಸೂಕ್ತ ಕ್ರಮ ತಗೊಳ್ಳೋದ್ರ ಬಗೆಗೆ ಅವರ ಹೆಡ್ ಆಫೀಸ್ಗಳಿಗೆ ಬರಿತೇವೆ. ಹಾಗೆ ಈ ಪಾಪ್ಯುಲರೈಸ್ ಮಾಡೋದ್ರಲ್ಲಿ ಜಿಲ್ಲಾಡಳಿತದಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಪಾಪ್ಯುಲರೈಸ್ ಮಾಡಲಿಕ್ಕೆ ನೀವೇನು ಸ್ಟಿಕ್ಕರ್ ಮತ್ತು ಇದು ಕೊಟ್ಟಿದ್ದೀರಿ, ಪೋಸ್ಟರ್ ಕೊಟ್ಟಿದ್ದೀರಿ, ಅದನ್ನು ನಾವು ಯೂಸ್ ಮಾಡ್ತೇವೆ. ಇನ್ನೊಂದು ಪಾಯಿಂಟ್ ಏನು ಹೇಳಿದ್ರಿ ತಾವು, ಇದಕ್ಕೆ ಯಾವುದೇ ಒಂದು ಇದಕ್ಕೆ ಶಿಕ್ಷೆ ಇಲ್ಲದೆ ಇದ್ದರೆ ಅದು ಎಫೆಕ್ಟಿವ್ ಆಗೋದಿಲ್ಲ. ನಗರ ಪಾಲಿಕೆಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ನೋಡಿದ್ದೇನೆ, ಮೈಸೂರಿನಂಥ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಅಲ್ಲಿ ಉಗುಳುವಿಕೆಗೆ ದಂಡ ಹಾಕ್ತಾರೆ. ಸೊ ನಗರ ಪಾಲಿಕೆಯಿಂದ ಈ ಕ್ರಮ ಆಗಬೇಕಾಗತ್ತೆ. ಅದ್ರ ಬಗ್ಗೆಗೂ ಕೂಡ ನಗರ ಪಾಲಿಕೆಗೆ ನಾವು ಇದರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಬರಿತೇವೆ. ಒಟ್ಟಾರೆಯಾಗಿ ಇವತ್ತು ಏನು ನೋ ಟೊಬ್ಯಾಕೋ ಡೇ ಏನಿದೆ ಅದು ಬಹಳ ಅರ್ಥಪೂರ್ಣವಾಗಿದೆ. ಈ ಕಾನ್ಸೆಪ್ಟ್ ಬಹಳ ಅರ್ಥಪೂರ್ಣವಾಗಿದೆ. ಸಿಗರೇಟ್ ಜೊತೆಗೆ ಏನು ಜರ್ದಾ ಮತ್ತು ಇತರೆ ಟೊಬ್ಯಾಕೋ ಮಟೀರಿಯಲ್ಸ್ ಏನು ಅಗದು ತಿಂದು ಅದನ್ನು ಉಗುಳಿ ಅದ್ರ ಮೂಲಕ ಕರೋನಾ ಹರಡಬಹುದು ಅನ್ನುವಂತಹ ಏನು ಕಾನ್ಸೆಪ್ಟ್ ಇದೆ ಅದು ಬಹಳ ಒಳ್ಳೆಯ ಕಾನ್ಸೆಪ್ಟ್ ಇದೆ. ಇದ್ರ ಬಗೆಗೆ ಇದರ ಪ್ರಚಾರ ಇನ್ನೂ ಹೆಚ್ಚಾಗಬೇಕು. ಇದಕ್ಕೆ ಏನು ಜಿಲ್ಲಾಡಳಿತದಿಂದ ಎಲ್ಲೆಲ್ಲಿ ಕ್ರಮಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಅದನ್ನೆಲ್ಲ ತಗೊಳ್ತೇವೆ. ಈ ನಿಟ್ಟಿನಲ್ಲಿ ಈ ನೋ ಟೊಬ್ಯಾಕೋ ಡೇಗೆ ನಮ್ಮನ್ನೆಲ್ಲ ಆಹ್ವಾನಿಸಿ ಇದನ್ನು ಅನಾವರಣಗೊಳಿಸುವಂತಹ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸೊಸೈಟಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ವೇಳೆ ಆಟೋ ರಿಕ್ಷಾ ಯೂನಿಯನ್ ಅಧ್ಯಕ್ಷ ಅಲ್ಫೋನ್ಸ್ ಡಿಸೋಜಾ ಮತ್ತು ಕಾರ್ಯದರ್ಶಿ ಸುಭಾಷ್ ಅವರಿಗೆ ಸ್ಟಿಕ್ಕರ್ಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಗೌರವ ಕಾರ್ಯದರ್ಶಿ ಪ್ರಭಾಕರ್ ಶರ್ಮಾ, ಅಧಿಕಾರಿ ಗಾಯತ್ರಿ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಆಫೀಸಲ್ಲಿ ಕುತ್ಕೊಂಡು ಬೇಕಾದ್ರೆ ಮಾಡ್ಬೋದು.